ಗಜಮುಖನೆ ಮೆರೆವಯೇಕದಂತನೆ ನಿಜ ಗುಣಾನ್ವಿತ ಪರಶುಧಾರನೆ ರಜತಗಿರಿಗೊಡೆಯನ ಕುಮಾರನೆ ವಿದ್ಯಾವಾರಿಧಿಯೇ ಅಜನು ಹರಿ ರುದ್ರಾದಿಗಳು ನೆರೆ ಭಜಿಸುತ್ತಿಹರು ಅನವರತ ನಿನ್ನನು ತ್ರಿಜಗವಂದಿತ ಗಣಪ ಮಾಡ್ಪುದು ಮತಿಗೆ ಮಂಗಳವ. ನಮಸ್ಕಾರ ಬಂಧುಗಳೇ. ಮಹಾಸಾಗರವಾದ ಈ ಮಹಾಕಾವ್ಯದಲ್ಲಿ ರಾಜಕೀಯ, ಸಾಮಾಜಿಕ, ವೈಯಕ್ತಿಕ, ವ್ಯಕ್ತಿಗತ ಇಂಥ ಹಲವಾರು ಮುಖಗಳನ್ನು ನಾವಿಲ್ಲಿ ಕಾಣ್ಬೋದು ಅಂತೇಳಿ ಅಲ್ಲ, ಅಂಥ ಹಲವಾರು ಮುಖಗಳನ್ನು ನಾವು ಈ ಕಾವ್ಯದಲ್ಲಿ ಗುರುತಿಸಿಕೊಳ್ಳಬಹುದು. ಕಳೆದ ಸಂಚಿಕೆಯಲ್ಲಿ ನಾವು ಹಸ್ತಿನಾವತಿಯ ವಂಶಾವಳಿಯ ಕಥೆಯಿಂದ ಪ್ರಾರಂಭಿಸಿ ಶಕುಂತಲೆಯ ಜನನ ಹೇಗಾಯಿತು, ಮುಂದೆ ಕಣ್ವ ಮಹರ್ಷಿಯ ಆಶ್ರಮದಲ್ಲಿ ಬೆಳೆದಂಥ ಶಕುಂತಲೆ, ಅರಣ್ಯಕ್ಕೆ ಬೇಟೆಗಾಗಿ ಬಂದಂಥ ದುಷ್ಯಂತ ಮಹಾರಾಜ, ಅವರಿಬ್ಬರ ಭೇಟಿ, ಗಂಧರ್ವ ವಿವಾಹ, ಮುಂದೆ ಅತಿಥಿ ಸತ್ಕಾರದಲ್ಲಿ ವಿಫಲರಾದ ಶಕುಂತಲೆ ದುರ್ವಾಸ ಮುನಿಗಳಿಂದ ಶಾಪಗ್ರಸ್ತಳಾಗಿ ಆ ಶಾಪದಿಂದ ಯಾವ ರೀತಿಯಾಗಿ ವಿಮುಕ್ತಿ ಹೊಂದುತ್ತಾಳೆ ಅನ್ನೋದನ್ನು ನೀವು ಈ ಕಥೆಯಲ್ಲಿ ಕೇಳಿದ್ದೀರಿ. ಎಲ್ಲ ಕಥೆಗಳಂತೆ ಶಕುಂತಲೆ ಹಾಗೂ ದುಷ್ಯಂತನ ಕಥೆ ಕೂಡ ಒಂದು ಸುಖಾಂತ್ಯದ ಕಥೆಯಾಗಿದೆ. ಇವರಿಗೆ ಹುಟ್ಟಿದಂಥ ಮಗ ಭರತ. ಈ ಭರತನಿಂದಲೇ ಭರತ ವರ್ಷ. ಬಂಧುಗಳೇ, ಮುಂದಿನ ಕಥೆ ಏನಾಯಿತು ಆ ಕಥೆಯನ್ನು ಹೇಳೋ ಮೊದಲು ನಮ್ಮ ಈ ಯೂಟ್ಯೂಬ್ ಚಾನಲ್, ಈ ಕಥಾಮೃತ ಅನ್ನುವಂಥ ಯೂಟ್ಯೂಬ್ ಚಾನಲನ್ನು ನೀವು ಆದಷ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಅನ್ನು ಒತ್ತಿ. ಇದರಿಂದ ನಿಮಗೆ ನಾವು ಸಂಚಿಕೆ ಬಿಡುಗಡೆಗೊಳಿಸಿದ ತಕ್ಷಣವೇ ನಮ್ಮ ಸಂಚಿಕೆಯನ್ನು ಪಡೆಯಬಹುದು, ನೋಡಲೂಬಹುದು. ಅದೇ ರೀತಿ ನಮ್ಮ ಈ ವಿಡಿಯೋ ನಿಮಗೆ ಲೈಕ್ ಆದರೆ ಲೈಕ್ ಬಟನ್ ಇದೆ, ಲೈಕ್ ಮಾಡ್ಬೋದು. ಅದೇ ರೀತಿ ಯಾವುದಾದ್ರೂ ವಿಚಾರಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿಕ್ಕಿದ್ರೆ ಕಮೆಂಟ್ ಬಾಕ್ಸ್ ಇದೆ, ಆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಿಮ್ಮ ವಿಚಾರಗಳನ್ನು ನಮಗೆ ತಿಳಿಸ್ಬೋದು. ಹಾಗೆ ಧರ್ಮದ ಉಳಿವಿಗಾಗಿ ಎಲ್ಲರೂ ಆದಷ್ಟು ಈ ವಿಡಿಯೋವನ್ನು ಶೇರ್ ಮಾಡಿ ಎಲ್ಲರಿಗೂ ಇದು ಸಿಗೋ ಹಾಗೆ ಮಾಡೋಣ. ಧರ್ಮೋ ರಕ್ಷತಿ ರಕ್ಷಿತ. ಧನ್ಯವಾದಗಳು. ವರಕುಮಾರರ ಪಂಕ್ತಿಯಲ್ಲಿ ಸಂವರಣನಾತೆಗೆ ಸೂರ್ಯಪುತ್ರಿಗೆ ಕುರುಮಹೀಪತಿ ಜನಿಸಿದನು. ಬಳಿಕಾಯಿತು ಕುರುವಂಶ. ವರಪರಂಪರೆಯೋಳ್ ಪ್ರತೀಪನು ಧರಣಿಪತಿ ಆತನಲಿ ಶಂತನು. ದರೆಗದೀಶ್ವರನಾಗಿ ಬೆಳಗಿದನು ಅರಸ ಕೇಳೆಂದ. ಇನ್ನು ಭರತ ಮಹಾಪರಾಕ್ರಮಿಯಾದ. ಮುಂದೆ ಹಸ್ತಿನಾವತಿ ಅರಸನಾದಂತಹ ಭರತ ಪ್ರಜೆಗಳೆಲ್ಲರಿಂದಲೂ ಶಾಭಾಸ್ಗಿರಿಯನ್ನು ಗಳಿಸಿಕೊಂಡಂತಹ ಭರತ. ಆದ ಕಾರಣವೇ ನಾನು ಈಗ ಹೇಳಿದಂತೆ ಭರತ ವರ್ಷ ಅನ್ನುವಂಥದ್ದು. ಭರತನ ನಂತರದಲ್ಲಿಯೇ ಅಲ್ಲಿ ಅವನ ಮಗನಾದಂತಹ ಸುಹೋತ್ರನ ಮಗ ಹಸ್ತಿ. ಆ ಹಸ್ತಿಯಿಂದಲೇ ಹಸ್ತಿನಾಪುರ ಎನ್ನುವಂತಹ ಹೆಸರಾಗುವಂಥದ್ದು. ನೆನಪಿರಿಸಿಕೊಳ್ಳೆ, ಹಸ್ತಿನಾವತಿ ಎನ್ನುವಂತಹ ಹೆಸರು ಹಸ್ತಿ ಎನ್ನುವಂತಹ ಅರಸನಿಂದ ಬರುವಂಥದ್ದು. ನಾವೇನೋ ಆರಂಭದಲ್ಲಿ ಹಸ್ತಿನಾಪುರ ಅಂತ ಹೇಳ್ತೇವೆ, ಆದ್ರೆ ಹಸ್ತಿನಾಪುರ ಎನ್ನುವಂತಹ ಹೆಸರು ಬರುವಂತಹ ಸಂದರ್ಭ ಇದು. ಮುಂದೆ ಸಂವರಣ ಅನ್ನುವ ರಾಜ ಆಳ್ತಾನೆ. ಆತ ಸೂರ್ಯಪುತ್ರಿಯೊಂದಿಗೆ ವಿವಾಹವಾಗುತ್ತಾನೆ. ಆ ಸೂರ್ಯಪುತ್ರಿಯೊಂದಿಗೆ ವಿವಾಹವಾದ ಪರಿಣಾಮ ಕುರುಮಹೀಪ ಅನ್ನುವಂತಹ ಒಂದು ಮಗುವನ್ನ ಪಡೆಯುತ್ತಾನೆ. ಆ ಕುರುಮಹೀಪನಿಂದಲೇ ಕುರುವಂಶ. ನೆನಪಿಟ್ಕೊಳ್ಳಿ, ಕುರುವಂಶ ಅನ್ನುವಂಥದ್ದು ಕುರುಮಹೀಪನಿಂದ. ಆ ಕುರು ವಂಶನ ನಂತರದ ಅರಸನೇ ಪ್ರದೀಪ ಅನ್ನುವ. ಆ ಪ್ರದೀಪನ ಮಗನೇ ಶಂತನು. ಇಲ್ಲಿ ನಾವು ನೆನಪಿಟ್ಟುಕೊಳ್ಳಬೇಕಾದಂತಹ ಒಂದು ವಿಷಯ ಎಂದ್ರೆ, ಹಸ್ತಿನಾವತಿಯಲ್ಲಿ ಶಂತನು ರಾಜ್ಯಭಾರ ಮಾಡುತ್ತಿರುವಂತಹ ಸಂದರ್ಭದಲ್ಲಿ
ದೇವಲೋಕದಲ್ಲಿ ನಡೆದಂತಹ ಬ್ರಹ್ಮಲೋಕದಲ್ಲಿ ನಡೆದಂತಹ ಕೆಲವೊಂದು ಘಟನೆಗಳ ಪರಿಣಾಮವಾಗಿ, ಬ್ರಹ್ಮ ಶಾಪದ ಪರಿಣಾಮವಾಗಿ ಗಂಗೆ ಭೂಲೋಕದಲ್ಲಿ ಮನುಷ್ಯಳಾಗಿ ಹುಟ್ಟುತ್ತಾಳೆ. ಶಂತನು ಅವಳನ್ನು ಕಾಣುವಂಥದ್ದು, ತನ್ನನ್ನು ಮದುವೆಯಾಗು ಅಂತ ಹೇಳುವಂಥದ್ದು. ಗಂಗೆ ಒಪ್ಪಿಕೊಳ್ತಾಳೆ ಶಂತನುವನ್ನು ಮದುವೆಯಾಗುವುದಕ್ಕೆ. ಆದರೆ ಒಂದು ನಿಬಂಧನೆಯನ್ನ ಹಾಕ್ತಾಳೆ. ನಾನು ಏನೇ ಹೇಳಿದ್ರು ನನ್ನ ಮಾತನ್ನು ನೀನು ಮೀರುವಂತಿಲ್ಲ. ಯಾವಾಗ ನೀನು ನನ್ನ ಮಾತನ್ನು ಮೀರ್ತೀಯಾ ಆ ದಿನದಿಂದಲೇ ನಾನು ನಿನ್ನನ್ನು ತ್ಯಜಿಸಿ ಸ್ವಸ್ಥಾನಕ್ಕೆ ನಾನು ಸೇರಿಕೊಳ್ತೇನೆ ಅಂತ. ಆ ಗಳಿಗೆಯಲ್ಲಿ ಶಂತನು ಅದಕ್ಕೆ ಒಪ್ಪಿಕೊಂಡ. ಪರಿಣಾಮ ಏನಾಯಿತು? ಗಂಗೆಗೆ ಮಕ್ಕಳಾಗುತ್ತದೆ. ಒಂದು ಮಗು ಆಯಿತು, ಕೊಂಡೋಗಿ ಗಂಗೆಯಲ್ಲಿ ಬಿಸಾಕಿದ್ಲು. ಎರಡನೇ ಮಗು ಆಯಿತು, ಹಾಗೆಯೇ ಮಾಡಿದ್ಲು. 3, 4, 5, 6, 7. ಬಹುಶಃ ಇದನ್ನೆಲ್ಲ ನೋಡಿದಂತಹ ಶಂತನು ಬಹಳ ದುಃಖಿತನಾಗುತ್ತಾನೆ. ಒಬ್ಬನೇ ಒಬ್ಬ ಮಗನನ್ನ ಉಳಿಸಿಕೊಳ್ಳುವುದಕ್ಕೆ ತನ್ನಿಂದ ಸಾಧ್ಯ ಆಗುತ್ತಾ ಇಲ್ಲವಲ್ಲ. ನಾನೇನಾದ್ರೂ ಮಾತನಾಡಿದ್ರೆ ಗಂಗೆ ನನ್ನನ್ನು ಬಿಟ್ಟು ಹೋಗುತ್ತಾಳೆ. ಮಾತಾಡದೆ ಇದ್ರೆ ನಮ್ಮ ಈ ಕುರುವಂಶಕ್ಕೆ ಮುಂದಿನ ಅರಸರಿರುವುದಿಲ್ಲ. ಚಿಂತಾಕ್ರಾಂತನಾಗುತ್ತಾನೆ ಶಂತನು. ಇಲ್ಲಿ ಒಂದು ಸಣ್ಣ ಉಪಕಥೆ ಅಥವಾ ಕಥೆ ಇದೆ. ಈ ಮಕ್ಕಳು ಯಾರು? ಅಷ್ಟ ವಸುಗಳು, 8 ಮಂದಿ ವಸುಗಳು. ಈ ವಸುಗಳು ವಶಿಷ್ಠ ಶಾಪದ ಪರಿಣಾಮವಾಗಿ ಅವರು ಗಂಗೆಯ ಗರ್ಭದಲ್ಲಿ ಹುಟ್ಟಿಕೊಳ್ಳುವಂಥದ್ದು. ನೋಡಿ, 7 ಜನರು ಕೂಡ ಅವರಿಗೆ ಪುನಃ ಅವರು ಸ್ವಸ್ಥಾನವನ್ನ ಸೇರಿದ್ರು. 8ನೇ ಮಗುವನ್ನ ಹಿಡ್ಕೊಂಡು ಗಂಗಾ ನದಿಗೆ ಅರ್ಪಿಸುವುದಕ್ಕೆ ಬೇಕಾಗಿ ಅಥವಾ ಬಿಸಾಕುವುದಕ್ಕೆ ಬೇಕಾಗಿ ಏನು ಬೇಕಾದ್ರೂ ಹೇಳಿ, ಅಂತೂ ಗಂಗಾ ನದಿಯ ಕಡೆಗೆ ಧಾವಿಸ್ತಾಳೆ ಗಂಗೆ. ಹಿಂದಿನಿಂದಲೇ ಶಂತನು ಮಹಾರಾಜ ಬರ್ತಾನೆ. ಗಂಗೆ ನಿಲ್ಲು, ಆ ಮಗು ನನಗೆ ಬೇಕು. ಗಂಗೆ ತಿರುಗುತ್ತಾಳೆ. ಮಗು ನಿನಗೆ ಬೇಕಾ? ಕೊಟ್ಟ ಮಾತನ್ನು ನೀನು ಮೀರ್ತಾ ಇದ್ದೀಯಲ್ವೇ? ಮಾತು ಮೀರಿದ್ರೂ ಪರಿಣಾಮ ಇಲ್ಲ. ಮಗು ನನಗೆ ಬೇಕೇ ಬೇಕು. ಸರಿ, ಏಕೋ ನಿನ್ನ ಮಗುವನ್ನು ಕೊಟ್ಟಿದ್ದೇನೆ, ಇನ್ನು ಮುಂದೆ ನಾನು ನಿನ್ನ ಕಡೆ ಇರುವುದಿಲ್ಲ ಅಂತ ಗಂಗೆ ಆ ಮಗುವನ್ನು ವಿದ್ಯಾಭ್ಯಾಸ ಕಲಿಸುವವರೆಗೆ ಈ ಮಗು ನನ್ನೊಂದಿಗೆ ಇರ್ತದೆ, ಆಮೇಲೆ ನಿನ್ನ ಬಳಿ ಬಂದು ಬಿಡುತ್ತೇನೆ ಅಂತ ಹೇಳಿ ಗಂಗೆ ಶಂತನುವನ್ನು ಅಗಲುವಂಥದ್ದು. ಆ ಮಗುವೇ ದೇವವ್ರತ. ಆ ಮಗುವೇ ದೇವವ್ರತ. ಶಾಪ ಹಿಂಗಿತು ಸುರ ನದಿಗೆ, ಬಳಿಕ ಪರಾಕ್ರಮಿ ಭೀಷ್ಮ ಶಂತನು ಭೂಪತಿಗೆ ಮಗನಾಗಿ ಬೆಳಗಿದನು ಅಖಿಲ ದಿಕ್ತಟವ. ಭೂಪ ಕೇಳೈ ಉಪರಿಚರ ವಸುರೂಪ ಗರ್ಭವು ಮೀನ ಬಸುರಲಿ ವ್ಯಾಪಿಸಿತು. ಜನಿಸಿದುದು ಮಿಥುನವು ಮತ್ಸ್ಯ ಜಠರದಲ್ಲಿ. ಇದು ಒಂದು ಕಡೆ. ಇನ್ನೊಂದು ಕಡೆಯಲ್ಲಿ ಏನಾಗುತ್ತದೆ ಅಂತ ಹೇಳಿದ್ರೆ, ಕೃತಿ ರಾಜ ಅನ್ನುವವನ ಮಗ ಉಪರಿಚರ ಎನ್ನುವವ, ಆತನ ಸೇನಾಪತಿ ವಸುಪದ. ಒಂದಾವೃತ್ತಿ ವಸುಪದ ಆಕಾಶ ಮಾರ್ಗದಲ್ಲಿ ಹೋಗುತ್ತಾ ಇರುವಾಗ ಅವನ ವೀರ್ಯ ಸ್ಖಲಿತವಾಯಿತಂತೆ. ಅದನ್ನ ಮತ್ಸ್ಯವೊಂದು ನುಂಗಿತಂತೆ. ಆ ಮತ್ಸ್ಯದಿಂದ ಹುಟ್ಟಿದವರೇ ಇಬ್ರು, ಮತ್ಸ್ಯ ರಾಜ ಮತ್ತು ಮತ್ಸ್ಯಗಂಧಿ. ಮತ್ಸ್ಯ ರಾಜ ಮತ್ತು ಮತ್ಸ್ಯಗಂಧಿ. ನಿಮಗೆ ವಿಷಯ ಬಹಳ ಅರ್ಥ ಆಗಿರಬಹುದು ಅಂತ ನಾನು ತಿಳ್ಕೊಂಡಿದ್ದೇನೆ. ಯಾಕಂದ್ರೆ ಆಕಾಶ ಮಾರ್ಗದಲ್ಲಿ ಹೋಗುವಂಥದ್ದು, ವೀರ್ಯಸ್ಖಲನವಾಗುವಂಥದ್ದು, ಮತ್ಸ್ಯ ಅದನ್ನು ನುಂಗುವಂಥದ್ದು, ಪರಿಣಾಮವಾಗಿ ಮತ್ಸ್ಯಗಂಧಿಯ ಜನನ.
ಪರಿಣಾಮವಾಗಿ ಮತ್ಸ್ಯಗಂಧಿಯ ಜನನ. ಮತ್ಸ್ಯಗಂಧಿ, ಮತ್ಸ್ಯ ಅಂದ್ರೆ ಗೊತ್ತಿದೆ ನಿಮ್ಗೆ, ಮೀನು. ಮತ್ಸ್ಯಗಂಧಿ ಮೀನಿನ ಪರಿಮಳ. ಅವಳು ಗಂಗಾ ನದಿಯಲ್ಲಿ ದೋಣಿಯನ್ನು ನಡೆಸುತ್ತಾ ಜನಗಳನ್ನ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸಾಗಿಸುವಂತಹ ಕೆಲಸ. ಆ ಸಂದರ್ಭದಲ್ಲಿಯೇ ಒಂದಾವೃತ್ತಿ ಪರಾಶರ ಅನ್ನುವಂತಹ ಮಹಾಮುನಿ ಆ ಮಾರ್ಗವಾಗಿ ಬರ್ತಾರೆ. ಯೋಜನಾಗಂಧಿಯನ್ನು ಕಾಣುವಂಥದ್ದು. ಯೋಜನಾಗಂಧಿಯನ್ನು ಕಂಡ ಕೂಡಲೇ, ಅಂದ್ರೆ ನಾನು ಮತ್ಸ್ಯಗಂಧಿ ಅನ್ನೋದ್ರ ಬದಲಾಗಿ ಯೋಜನಾಗಂಧಿ ಅಂತ ಹೇಳಿದೆ. ಮತ್ಸ್ಯದ ಪರಿಮಳವು ದೂರದ ಕಡೆಗೂ ಕೂಡ ಹಬ್ಬುತ್ತದೆ. ಬಹುಶಃ ಮತ್ಸ್ಯಗಂಧದ ಪರಿಣಾಮವೋ ಅಲ್ಲವೋ ನಮಗೆ ಹೇಳೋದಕ್ಕೆ ಬರುವುದಿಲ್ಲ. ಅಂತೂ ಆ ದಾರಿಯಲ್ಲಿ ಬಂದಂತಹ ನಮ್ಮ ಪರಾಶರ ಮಹಾಮುನಿ ಯೋಜನಾಗಂಧಿಯನ್ನು ಕಂಡು ಮೋಹಗೊಳ್ತಾನೆ. ಬಳಿಕ ಮತ್ಸ್ಯದ ಬಸುರಲುದಿಸಿದ ನಳಿನ ಲೋಚನೆ ಮತ್ಸ್ಯಗಂಧಿನಿ ಬೆಳೆಯುತ್ತಿರ್ದಳು ಸಂಗವಾಯಿತು ಪರಾಶರ ವೃತಿಯ. ಬಳಿಕ ಯೋಜನಗಂಧಿಯಲ್ಲಿಂದಿಳಿದನ ಭೃಶ್ಯಾಮನರು ಪಿಂಗಳ ಜಟಾ ಪರಿಬದ್ಧ ವೇದವ್ಯಾಸ ಮುನಿರಾಯ. ಆದ್ರೆ ಅವಳ ಹತ್ರ ಬರುವುದಕ್ಕೇನೆ ಆಗ್ತಾ ಇಲ್ಲ. ವಾಸನೆ ಬರ್ತದೆ, ತುಂಬಾ ವಾಸನೆ ಬರ್ತದೆ. ಮಹಾಮುನಿಯಾದಂತಹ ಪರಾಶರ, ನೀನು ಇನ್ನು ಮತ್ಸ್ಯಗಂಧಿ ಅಲ್ಲ, ಯೋಜನಾಗಂಧಿ ಅಂತ ಹೇಳ್ತಾರೆ. ಅಂದರೆ ಅವಳ ದೇಹದಿಂದ ಹೊರಡುವಂತಹ ಮತ್ಸ್ಯದ ವಾಸನೆಯ ಬದಲಾಗಿ ಪರಿಮಳವು ಎಲ್ಲಾ ಕಡೆಗೆ ಪಸರಿಸುವ ರೀತಿಯಾಗಿ ಅವಳಿಗೆ ಅಂತಹ ಪರಿಮಳವನ್ನು ಕರುಣಿಸುತ್ತಾನೆ. ಆದ ಕಾರಣವಾಗಿ ಅವಳು ಯೋಜನಾಗಂಧಿಯಾಗುತ್ತಾಳೆ. ಮೋಹಗೊಂಡಂತಹ ಪರಾಶರ ಆ ಯೋಜನಾಗಂಧಿಯೊಂದಿಗೆ ಸೇರಿಕೊಳ್ಳುವಂಥದ್ದು. ಒಂದು ವಿಷಯ ಜ್ಞಾಪಿಸಿಕೊಳ್ಳಿ, ಆ ಯೋಜನಾಗಂಧಿಯದೇ ಮತ್ತೊಂದು ಹೆಸರು ಸತ್ಯವತಿ. ನೆನಪಿಸಿಕೊಳ್ಬೇಕಾದಂತಹ ಹೆಸರು ನಾವು ಸತ್ಯವತಿ. ಅಂತೂ ಯೋಜನಾಗಂಧಿ ಮತ್ತು ಪರಾಶರರ ಸೇರುವಿಕೆಯಿಂದ ಅದ್ಭುತವಾದಂತಹ ಒಂದು ವ್ಯಕ್ತಿತ್ವ, ಅತಿಶ್ರೇಷ್ಠವಾದಂತಹ ಒಂದು ವ್ಯಕ್ತಿತ್ವ, ಮರೆಯಲಾಗದಂತಹ ಮರೆಯಬಾರದಂತಹ ಒಂದು ವ್ಯಕ್ತಿತ್ವ ಈ ಭರತ ವರ್ಷದಲ್ಲಿ ಜನನ ಆಗುತ್ತದೆ. ಅವನೇ ವ್ಯಾಸ, ಅವನೇ ವೇದವ್ಯಾಸ. ಮಹಾಭಾರತದ ಕೃತಿಯನ್ನು ರಚಿಸಿದಂತಹ ವೇದವ್ಯಾಸ ಈ ಪರಾಶರ ಸತ್ಯವತಿಯ ಮಗ. ಮರಿಬಾರದು ಯಾರು ಕೂಡ. ಯಾಕಂದ್ರೆ ನಾವೆಲ್ಲರೂ ವೇದವ್ಯಾಸ ವೇದವ್ಯಾಸ ಅಂತ ಹೇಳ್ತೇವೆ. ಆದ್ರೆ ಈ ವೇದವ್ಯಾಸ ಯಾರು? ಮಹಾಭಾರತದ ಕೃತಿಯನ್ನು ರಚಿಸಿದಂತಹ ವೇದವ್ಯಾಸನ ಹಿಂದೇನು ಮುಂದೇನು ಎನ್ನುವುದರ ಬಗ್ಗೆನೂ ನಾವು ಸಾಕಷ್ಟು ವಿಷಯವನ್ನ ಅರ್ಥ ಮಾಡಿಕೊಳ್ಬೇಕು. ಆ ರೀತಿಯಾಗಿ ಆತ ಜನಿಸಿದ ಕೂಡಲೇ ಆತ ತಾಯಿಯನ್ನು ಪರಾಶರ ಅಗಲ್ತಾನೆ. ಕೂಡಲೇ ಆ ಮಗು, ಅಂದ್ರೆ ಅದೆಲ್ಲವೂ ಕೂಡ ದಿವ್ಯ ತಪಸ್ಸಿನ ಪರಿಣಾಮವಾಗಿ ಹುಟ್ಟುವಂತಹ ಮಕ್ಕಳು. ಆ ಮಗು ಬೆಳೆದು ಹೇಳ್ತದೆ, ಅಮ್ಮ ನಾನಿಲ್ಲಿರುವುದಕ್ಕಾಗುವುದಿಲ್ಲ, ನಾನು ನಿನ್ನನ್ನು ಬಿಟ್ಟು ಹೋಗ್ತೇನೆ, ನಾನು ಕಾನನವನ್ನ ಸೇರಿಕೊಳ್ತೇನೆ. ನಿನಗೆ ಎಂದಾದರೂ ಕಷ್ಟ ಬಂದ್ರೆ ಆ ಕಾಲಘಟ್ಟದಲ್ಲಿ ನನ್ನನ್ನು ಸ್ಮರಿಸಿಕ, ಆಗ ನಾನು ನಿನ್ನ ಬಳಿ ಇರುತ್ತೇನೆ ಅಂತ ಹೇಳಿ ವೇದವ್ಯಾಸ ಅಲ್ಲಿಂದ ಹೊರಟು ಹೋದ. ಇಲ್ಲಿಗೆ ನಮಗೆ ವೇದವ್ಯಾಸನ ಜನನವು ನಮಗಾಯಿತು. ವೇದವ್ಯಾಸನ ಜನನವು ಆದ ಹಾಗಾಯಿತು. ಮುಂದೇನಾಗುತ್ತದೆ ನೋಡೋಣ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀರ್ವಿಜಯೋ ಭೂತಿಂ ಧ್ರುವ ನೀತಿರ್ಮತಿರ್ಮಮ.